ಚೆನ್ನೈನಲ್ಲಿ ಚಲನಚಿತ್ರ ಅವಕಾಶ ಕೊಡುವುದಾಗಿ ಹೇಳಿ 14ರ ಹುಡುಗಿಯನ್ನ ಕರೆದೊಯ್ದು ಸಲ್ಲದ ಕಿರುಕುಳ ನೀಡಿದ ಆರೋಪದ ಮೇಲೆ ಮಲಯಾಳಂ ನಟಿ ಮಿನು ಮುನೀರ್ರನ್ನ ಬಂಧಿಸಲಾಗಿದೆ. ನಾನಾ ಭಾಷೆಗಳ ಸೀರಿಯಲ್ಗಳಲ್ಲಿ ನಟಿಸಲು ಅವಕಾಶ ಕೊಡುವುದಾಗಿ ತಿಳಿಸಿ 14ರ ಬಾಲಕಿಯನ್ನು ನಟಿ ಮಿನು ಅವರು 10 ತಿಂಗಳ ಹಿಂದೆ ಚೆನ್ನೈಗೆ ಕರೆದುಕೊಂಡು ಬಂದಿದ್ರು. ಅಲ್ಲಿ 4 ಹುಡುಗಿಯ ಜೊತೆಗೆ ಹದ್ದು ಮೀರಿ ವರ್ತಿಸಿದ್ದಾಗಿ ಹೇಳಲಾಗಿದೆ. ನಟಿ ಕಿರುಕುಳ ಬೇರೆ ನೀಡಿದ್ದಾರೆ. ಇದರಿಂದ ಬೇಸತ್ತ ಬಾಲಕಿ ಪೊಲೀಸರಿಗೆ ದೂರು ನೀಡಿದ್ದಾಳೆ. ತಿರುಮಂಗಲಂ ಪೊಲೀಸರು ನಟಿಯನ್ನು ಚೆನ್ನೈಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ. ಖ್ಯಾತ ಮಲಯಾಳಂ ನಟರಾದ ಜಯಸೂರ್ಯ, ಮುಕೇಶ್, ಮಣಿಯನ್ ಪಿಳ್ಳೈ ರಾಜು, ಇಡೈವೇಳೈ ಬಾಬು ಈ 4 ಮೇಲೆ ಕೂಡ ಬಾಲಕಿ ದೂರು ನೀಡಿದ್ದಾರೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.